ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಶಾಸಕರ ನಿಧಿಯಿಂದ 10 ಲಕ್ಷ ಹಾಗೂ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯಿಂದ 8 ಲಕ್ಷ ರೂಪಾಯಿ ನೀಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಇನ್ನಷ್ಟು ಅನುದಾನ ತರುವ ಬಗ್ಗೆ ಚಿಂತನೆ ನಡೆಸಲಾಗುವುದು ಮತ್ತು ದಾನಿಗಳ ಸಹಕಾರದಿಂದ ವೈಭವದಿಂದ ಸರ್ವ ಉತ್ಸವಾದಿಗಳನ್ನು ನಡೆಸಲಾಗುವುದು ಎಂದು ಮಂಗಳೂರು ನಗರ ಉತ್ತರ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಹೇಳಿದರು. ಅವರು ಶ್ರೀ ಕ್ಷೇತ್ರ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಾತನಾಡಿದರು. ಧರ್ಮೇಂದ್ರ ಗಣೇಶಪುರ ಅವರ ಮುಂದಾಳತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆ ಸಿದ್ಧವಾಗಿದ್ದು, ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಗಳು ಭರದಿಂದ ನಡೆಯುತ್ತಿದೆ. ದೇವಸ್ಥಾನದಲ್ಲಿ ಸ್ಥಳೀಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿ ಮುಂದಕ್ಕೆ ಆಗಬೇಕಾದ ಕಾರ್ಯಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದೇನೆ ಎಂದು ಶಾಸಕರು ತಿಳಿಸಿದರು. ಶ್ರೀ ಕ್ಷೇತ್ರ ಗಣೇಶಪುರದ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಸ್ಥಳೀಯರೆಲ್ಲ ಸೇರಿ ಇವತ್ತು ಕೆಲಸವನ್ನು ಶುರು ಮಾಡಿರ್ತಾರೆ. ಈ ಧರ್ಮೇಂದ್ರ ಗಣೇಶಪುರ ಅವರ ಒಂದು ಮುತುವರ್ಜಿಯಲ್ಲಿ ಸಾರಥ್ಯದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಈ ಎಲ್ಲ ಕನಸುಗಳು ನಡೀತಾ ಇದೆ. ಇವತ್ತು ಈ ಕನಸುಗಳ ಬಗ್ಗೆ ಇನ್ನೇನೆಲ್ಲ ಆಗಬೇಕು, ಯಾವ ರೀತಿ ಕೆಲಸಗಳು ಮುಂದೆ ಹೋಗಬೇಕು, ಅವರು ನಿಗದಿತ ಸಮಯದಲ್ಲಿ ಹೇಗೆ ಮುಗಿಸ್ಬೇಕು ಅನ್ನೋದ್ರ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ನನ್ನಂಥ ಅಧ್ಯಕ್ಷರು ಕರೆದಿರ್ತಾರೆ. ಶಾಸಕರ ನಿಧಿಯಿಂದ ನಾವು 10 ಲಕ್ಷವನ್ನು ದೇವಸ್ಥಾನಕ್ಕೆ ಇವಾಗಲೇ ನೀಡಿದ್ದೇವೆ ಮತ್ತು ಎಂಡೋಮೆಂಟಿಂದ ಸರ್ಕಾರದ ವತಿಯಿಂದ 8 ಲಕ್ಷವನ್ನು ಇವಾಗಲೇ ರಿಲೀಸ್ ಮಾಡುವಂಥ ಆರ್ಡರ್ಸ್ ಆಗಿದೆ.